ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತು ನನ್ನ ಜೊತೆ ಒಬ್ಬಳು ಪುಟಾಣಿ ಇದ್ದಾಳೆ, ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಲೋ. ಹಲೋ, ನನ್ನ ಹೆಸರು ಸಾನ್ವಿ ಬಿಬಲಾಲ್. ನಾನು ಮುಕುಂದ ಕೃಪಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕೇಳೋ ಮುಂಚೆ ನೀನು ಇಂಟ್ರೊಡ್ಯೂಸ್ ಕೊಟ್ಬಿಟ್ಯಾ? ಎಲ್ಲ ಪ್ರಿಪೇರ್ ಮಾಡಿದ್ರ ಮನೇಲಿ? ಹೇಗೆ? ಇಲ್ವಾ? ಎಷ್ಟನೇ ಕ್ಲಾಸ್ ನೀನು? 5ನೇ ಕ್ಲಾಸ್. 5ನೇ ಕ್ಲಾಸು. 5ನೇ ಕ್ಲಾಸಿಗಿಂತ ಮುಂಚೆ ಯಾವ ಕ್ಲಾಸಲ್ಲಿದೆಯಾ? 4ನೇ ಕ್ಲಾಸ್. 4ನೇ ಕ್ಲಾಸಲ್ಲಿ. 4ನೇ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದಲ್ಲ, ನೆನಪುಂಟಾ? ಸ್ವಲ್ಪ ನೆನಪುಂಟು. ಹೌದಾ? ಏನು ನೆನಪುಂಟು? ಫಸ್ಟ್ ಪೋಯಮ್ ಎಲ್ಲ ನೆನಪಿದೆ. ಹೇಳ್ತೀಯಾ ಪೋಯಮ್? ಅಷ್ಟು ಗೊತ್ತಿಲ್ಲ. ನೆನಪುಂಟು, ಆದರೆ ಅಷ್ಟು ಗೊತ್ತಿಲ್ವಾ? ಹೌದು. ಈ ಡ್ರೆಸ್ ತುಂಬ ಚೆಂದ ಉಂಟಲ್ಲ, ಯಾರು ಕೊಡಿಸಿದ್ರಿ ಡ್ರೆಸ್ಸನ್ನು? ಅಮ್ಮ ಮತ್ತು ಅಪ್ಪ. ಇಬ್ಬರು ಸೇರಿ ಕೊಟ್ರಾ? ನನ್ನ ಕರ್ಕೊಂಡು ಹೋಗಿದ್ರು ಶಾಪಿಂಗಿಗೆ? ಇಲ್ವಾ? ನಿಮಗೆ ಸರ್ಪ್ರೈಸ್ ಇದು ಡ್ರೆಸ್. ಇಷ್ಟ ಆಯ್ತಾ ನಿಮಗೆ ತುಂಬ ಈ ಡ್ರೆಸ್? ಹೌದು. ನಿಮ್ಮದು ಫೇವ್ರೆಟ್ ಕಲರ್ ಯಾವುದು? ಪಿಂಕ್ ಮತ್ತು ಬ್ಲೂವಾ? ಸ್ಕೂಲ್ಗೆ ಹೇಗೆ ಹೋಗ್ತೀಯಾ? ವ್ಯಾನಲ್ಲಿ. ಮನೆ ಹತ್ತಿರ ಬರ್ತದಾ? ನೀನೇ ಪ್ರಿಪೇರ್ ಆಗ್ತೀಯ ಸ್ಕೂಲಿಗೆ ಹೋಗ್ಬೇಕಿದ್ರೆ? ಅಮ್ಮ ಪ್ರಿಪೇರ್ ಮಾಡಬೇಕಾಗಿಲ್ಲ ನಾನು? ಇಲ್ಲ. ಏನೆಲ್ಲ ಪ್ರಿಪೇರ್ ಆಗ್ತೀಯಾ ಸ್ಕೂಲಿಗೆ ಹೋಗ್ಬೇಕಿದ್ರೆ? ಬ್ಯಾಗ್ ಎಲ್ಲ ತುಂಬಿಸಿ ಇಡ್ತೇನೆ, ಮತ್ತು ಅಮ್ಮ ಲಂಚ್ ಬಾಕ್ಸಿಗೆ ಹಾಕಿದ್ದನ್ನೆಲ್ಲ ರೆಡಿ ಮಾಡಿ ಇಡ್ತೇನೆ. ಬ್ಯಾಗಲ್ಲಿ ಏನು ತುಂಬಿಸ್ತಿ? ಬುಕ್ಸ್ ಮತ್ತು ಹೇಗೆ ನಿಮಗೆ ಇವತ್ತು ಯಾವುದೆಲ್ಲ ಪೀರಿಯಡ್ ಇರ್ತದೆ ಅಂತ ನಿಂಗೆ ಹೇಗೆ ಗೊತ್ತಿರ್ತದೆ? ಅದು ಟೈಮ್ ಟೇಬಲ್ ಕೊಟ್ಟಿರ್ತಾರೆ. ಟೈಮ್ ಟೇಬಲ್ ಕೊಟ್ಟಿರ್ತಾರಾ? ಅಂದರೆ ಅದೇ ಟೈಮ್ ಟೇಬಲ್ ಕಂಟಿನ್ಯೂವಾ? ಚೇಂಜಸ್ ಏನಿರೋದಿಲ್ಲ? ಇಲ್ಲ. ಈಗ ಒಬ್ಬರು ಆಬ್ಸೆಂಟ್ ಆಗಿದ್ರು ಅಂತ ಅನ್ಕೋ ಟೀಚರ್, ಆವಾಗ ನಿಮಗೆ ಆ ಪೀರಿಯಡಲ್ಲಿ ಏನು ಮಾಡ್ತಾರೆ? ಆಗ ಆ ಟೀಚರ್ ಆಬ್ಸೆಂಟ್ ಆಗೋಕ್ಕಿಂತ ಮುಂಚೆ ನಮಗೆ ಬರೀಲಿಕ್ಕೆ ಕೊಟ್ಟಿರ್ತಾರೆ. ಹೌದಾ? ಅವರದ್ದು ಫ್ರೀ ಬಿಡೋದಿಲ್ಲ, ಅವರನ್ನು ವರ್ಕ್ ಕೊಟ್ಟೆ ಹೋಗ್ತಾರೆ. ನಿಮ್ಮ ಕ್ಲಾಸ್ ರೆಪ್ರೆಸೆಂಟೇಟಿವ್ ಯಾರು? ಕ್ಲಾಸ್ ಲೀಡರ್ ಎಲ್ಲರೂ ಲೀಡರ್ ಆಗ್ತಾರೆ. ಎಲ್ಲರೂ ಲೀಡರ್, ಪರ್ಟಿಕ್ಯುಲರ್ ಇವರೇ ಅವರು ಅಂತ ಏನಿಲ್ಲ. ನೀನು ಲೀಡರ್ ಆಗಿದ್ಯಾ? ಇಲ್ಲ, ಅದು ರೋಲ್ ನಂಬರ್ ವೈಸ್ ಇರ್ತಾರೆ. ಇನ್ನು ನಿನ್ನ ರೋಲ್ ನಂಬರ್ ಬರಲಿಲ್ವಾ? ಇಲ್ಲಿ ತನಕ ನೀನು ಕ್ಲಾಸ್ ಲೀಡರ್ ಆಗಲೇ ಇಲ್ವಾ? ಇಲ್ಲ. ಅವಕಾಶವೇ ಸಿಗಲಿಲ್ಲ ನಿಮಗೆ. ಒಂದು ವೇಳೆ ನೀ ಕ್ಲಾಸ್ ಲೀಡರ್ ಆದರೆ ಹೇಗೆ ಕ್ಲಾಸನ್ನು ಸೈಲೆನ್ಸಲ್ಲಿ ಇರ್ತೀಯಾ? ನಾನು ಎಲ್ಲರಿಗೂ ವರ್ಕ್ ಕೊಡ್ತೀನಿ. ವರ್ಕ್ ಮಾಡಲಿಲ್ಲ ಅಂದರೆ ಬೋರ್ಡಲ್ಲಿ ನೇಮ್ ಬರಿತೀನಿ. ಬರೆದಾಗ ಬೋರ್ಡಲ್ಲಿ ನೇಮ್ ಬರೆದ್ರೆ ಅಂತ ಪನಿಷ್ಮೆಂಟ್ ಕೊಡ್ತಾರಾ? ಏನೆಲ್ಲ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ತನಕ? ಅವರಿಗೆ ಅವರ ಟೀಚರ್ ವರ್ಕ್ ಕೊಟ್ಟಿರ್ತಾರೆ, ಅದನ್ನು 10 ಟೈಮ್ಸ್ ಬರೆಸ್ತಾರೆ. ನಿಮಗೆ ಇಲ್ಲಿ ತನಕ ಅಂತ ಪನಿಷ್ಮೆಂಟ್ ಸಿಕ್ಕಿದಾ? ಇಲ್ವಾ? ನೀ ಸಿನ್ಸಿಯರ್ ಸ್ಟೂಡೆಂಟಾ? ನಿಮ್ಮ ಕ್ಲಾಸಲ್ಲಿ ಯಾರು ತುಂಬ ಜೋರು? ತುಂಬ ಜನ ಇದ್ದಾರೆ. ನೀನು ತುಂಬ ಪಾಪದವಳಾ? ಸ್ವಲ್ಪ ಲೂಟಿ ಮಾಡ್ತೀನಿ. ಏನೆಲ್ಲ ಲೂಟಿ ಮಾಡಿದ್ಯಾ? ಅದು ಬಾಯ್ಸ್ ನಂಗೆ ಉಪದ್ರ ಕೊಡಲಿಕ್ಕೆ ಬರುವಾಗ ನಾನು ಬೈತೀನಿ ಅವರಿಗೆ. ಏನು ಬೈತೀಯಾ? ಸುಮ್ಮನೆ ಎಂತಕ್ಕೆ ಉಪದ್ರ ಕೊಡ್ತೀನಿ ನನಗೆ ಅಂತ. ಹೌದಾ? ಅವಾಗ ಅವ್ರು ಸೈಲೆಂಟ್ ಆಗಿ ಬಿಡ್ತಾರಾ? ಇಲ್ಲ, ಅವರು ಇನ್ನೂ ಸ್ವಲ್ಪ ಉಪದ್ರ ಮಾಡಲಿಕ್ಕೆ ಬರ್ತಾರೆ. ನೀನು ಸ್ಕೂಲಲ್ಲಿ ಆದ ಕಂಪ್ಲೇಂಟ್ ಎಲ್ಲ ಮನೆಗೆ ಮಾಡ್ತೀಯಾ ಅಮ್ಮನ ಹತ್ತಿರ? ಹೇಳ್ತಾನೆ. ನಾಗ ಅಮ್ಮ ಅಂತ ನಿನಗೆ ಬೈತಾರಾ? ಅಮ್ಮ ಹೇಳ್ತಾರೆ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಅಮ್ಮನಿಗೆ ಏನು ಬೇಜಾರಿಲ್ಲ ನಿಂಗೆ ಉಪದ್ರ ಮಾಡಿದರೆ ಮಾಡಲಿ ಅಂತ? ಅಪ್ಪನಿಗೆ ಕೋಪ ಬರ್ತದೆ, ನಾನು ಟೀಚರಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಹೌದು. ಅಪ್ಪ ಏನು ಮಾಡ್ತಾರೆ? ಅಪ್ಪ SCDCC ಬ್ಯಾಂಕಲ್ಲಿ ಎಂಪ್ಲಾಯಾ? ಹೋಗಿದ್ಯಾ ಅಪ್ಪನ ಬ್ಯಾಂಕಿಗೆ? ಇಲ್ಲ. ಕರ್ಕೊಂಡು ಹೋಗ್ಲಿಲ್ವಾ? ಅಮ್ಮ ಏನು ಮಾಡ್ತಾರೆ? ಅಮ್ಮ ಪೂರ್ಣಪ್ರಜ್ಞೆ PU ಕಾಲೇಜಲ್ಲಿ ಲೆಕ್ಚರರಾ? ಮನೇಲಿ ಲೆಕ್ಚರರ್ ಆಗಿ ಬಿಹೇವ್ ಮಾಡ್ತಾರಾ? ನಾನು ತಪ್ಪು ಮಾಡಿದಾಗ ಕೆಲವು ಸರ್ತಿ ಎಕ್ಸಾಮಲ್ಲಿ ಮಾರ್ಕ್ ಕಟ್ ಆದಾಗ ಅಪ್ಪ ಅಮ್ಮ ಇಬ್ಬರು ಸಹ ಬೈತಾರಾ? ಎಂತಂದ್ರೆ ಜಾಸ್ತಿ ಬೈಯೋದು ನಿನಗೆ? ನನಗೆ ಮಾರ್ಕ್ಸ್ ಕಟ್ಟರೆ ನಾನು ನಿನಗೆ ಹೊಡಿತೇನೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ತನಕ ಅಪ್ಪ ಅಥವಾ ಅಮ್ಮ ನಿನಗೆ ಕೊಟ್ಟ ಫೇವ್ರೆಟ್ ಚಾಕ್ಲೇಟ್ ಯಾವುದು? ಜಾಸ್ತಿ ನನಗೆ ಚಾಕ್ಲೇಟ್ ತರಲ್ಲ. ಯಾಕೆ? ಚಾಕ್ಲೇಟು ತರೋದಿಲ್ವಾ? ನಿಮಗೆ ಚಾಕ್ಲೇಟ್ ಇಷ್ಟ ಇಲ್ವಾ? ಅಷ್ಟು ಇಷ್ಟ ಇಲ್ಲ, ಯಾಕಂದರೆ ಹಲ್ಲು ಹಾಳಾಗ್ತದೆ. ಹಲ್ಲು ಹಾಳಾಗ್ತದೆ ಅಂತ ನೀನು ಚಾಕ್ಲೇಟೇ ತಿನ್ನೋದಿಲ್ಲ? ಕೆಲವು ಸರ್ತಿ ತಿಂತೀನಿ. ಅಮ್ಮನಿಗೆ ಹೇಳಿ ತಿಂತೆ, ಹೇಳದೆ ತಿಂತೀಯ? ಕೆಲವು ಸರ್ತಿ ಹಸಿವಾದಾಗ ಹೇಳದೆ ತಿಂತೀನಿ. ಮನೆ ಚಾಕ್ಲೇಟ್ ತಂದಿರ್ತಾರಾ? ಇಲ್ಲ, ಕೆಲವು ಸರ್ತಿ ನನ್ನ ಸ್ಕೂಲಲ್ಲಿ ಯಾರ್ದಾದ್ರು ಬರ್ಡೇ ಇದ್ರೆ ಎಲ್ಲರಿಗೆ ಕೊಡುವಾಗ ಅದು ಇರ್ತದೆ. ಹೌದಾ? ಮನೇಲಿ ಎಷ್ಟು ಜನ ಇದ್ದೀರಾ? 4 ಜನ. ನಾನು, ನನ್ನ ಅಪ್ಪ, ನನ್ನ ಅಮ್ಮ ಮತ್ತು ನನ್ನ ತಮ್ಮ. ತಮ್ಮ ಇದ್ದಾನಾ? ತಮ್ಮ ಏನು ಮಾಡ್ತಾನೆ?
ಅವನು ಆಟ ಆಡ್ತಿರ್ತಾನೆ. ನಾನು ಸ್ಕೂಲಿಗೆ ಹೋಗ್ತಾನೆ. ಹಾಂ, ಎಷ್ಟನೇ ಸ್ಟ್ಯಾಂಡರ್ಡ್ ಅವನು? LKG. LKGಯಾ? ಹ್ಞೂ. ನಿನ್ನ ಸ್ಕೂಲಿಗೆ ಬರ್ತಾನಾ? ಹಾಂ ಒಟ್ಟಿಗೆ ಹೋಗೋದು ಇಬ್ಬರು ಸಹ? ಹಾಂ. ತುಂಬ ತರಲೆ ಇದ್ದಾನ ಪಾಪ ಪಾಪ? ಕೆಲವು ಸರ್ತಿ ಪಾಪ ಇಡ್ತಾನೆ, ಕೆಲವು ಸರ್ತಿ ಜೋರ್ಸ ಇರ್ತಾನೆ. ತಮ್ಮನ ಹೆಸರೆಂತ? ಶ್ರೀಹಾನ್. ಶ್ರೀಹಾನ. ಸ್ಕೂಲಲ್ಲಿ ನಿನಗೆ ಇಲ್ಲಿ ತನಕ ಯಾರಾದರೂ ಪೆಟ್ಟು ಕೊಟ್ಟಿದ್ದಾರಾ? ಇಲ್ಲ. ಪೆಟ್ಟು ಕೊಡಲಿಲ್ವಾ? ಮನೇಲಿ ಕೊಟ್ಟಿದ್ದಾರೆ ಪೆಟ್ಟು? ಮನೆಯಲ್ಲಿ ಮಾರ್ಕ್ಸ್ ಏನಾದರೂ ಕಮ್ಮಿ ಬಂದರೆ ಮಾತ್ರ. ಹೌದಾ? ಎಲ್ಲಿಗೆಲ್ಲ ಟೂರಿಗೆಲ್ಲ ಹೋಗಿದ್ರಾ? ನಾನು ಚಿಕ್ಕದಿರುವಾಗ ಹೋಗಿದ್ವಿ. ಈಗ ಹೋಗ್ಲಿಲ್ವಾ? ಚಿಕ್ಕ ಅಂದರೆ ಎಷ್ಟು ಚಿಕ್ಕ ಇದೆಯಾ ಆಗ? ಒಂದು UKG LKG ಇರುವಾಗ. ಹೌದಾ? ಸ್ಕೂಲಲ್ಲಿ ಟ್ರಿಪ್ಪಿಗೆಲ್ಲ ಹೋಗೋದಿಲ್ವಾ? ಇಲ್ಲ. ಮತ್ತು ಖಾಲಿ ಸ್ಕೂಲಲ್ಲಿ ಓದೋದು ಬರೆಯೋದು ಮಾತ್ರ, ಬೇರೆ ಏನು ಎಂಟರ್ಟೈನ್ಮೆಂಟ್ ಇಲ್ವಾ? ಇರ್ತದೆ, ಸ್ಮಾರ್ಟ್ ಕ್ಲಾಸ್ ಅಂತೆಲ್ಲ ಇರ್ತದೆ. ಅಲ್ಲಿ ಏನು ಮಾಡ್ತಾರೆ ಸ್ಮಾರ್ಟ್ ಕ್ಲಾಸಲ್ಲಿ? ಅಲ್ಲಿ ಸ್ಕ್ರೀನಲ್ಲಿ ವಿಡಿಯೋಸ್ ಎಲ್ಲ ತೋರಿಸ್ತಾರೆ. ಅದು ವೀಕ್ಲಿ ಇರ್ತದಾ ಅಲ್ಲ ವೀಕ್ಲಿ ಒನ್ಸ್ ಮಾಡ್ತಾರೆ. ಮಾತ್ರ? ಈಗ ಇಲ್ಲ, ಈಗ ಅದು ನಮ್ಮ ಸ್ಮಾರ್ಟ್ ಕ್ಲಾಸ್ ಡಿವೈಸ್ ಹಾಳಾಗಿದೆ. ಓ, ಈಗ ನಿಮಗೆ ಆ ಅವರಲ್ಲಿ ಏನು ಮಾಡ್ತಾರೆ? ಅದರಲ್ಲಿ ಲಾಸ್ಟ್ ಪೀರಿಯಡ್ ಆಗುವಾಗ ಸಿಂಗಿಂಗ್ ಹಾಗೆಲ್ಲ ಮಾಡಿಸ್ತಿರ್ತಾರೆ ಆ್ಯಕ್ಟಿವಿಟೀಸ್. ಯಾರು ಮಾಡಿಸ್ತಾರೆ ಅದನ್ನೆಲ್ಲ? ಟೀಚರ್. ಹೌದಾ? ನಿಮ್ಮ ಕ್ಲಾಸ್ ಟೀಚರೇ ಮಾಡಿಸ್ತಾರಾ ಅಥವಾ ಬೇರೆಯವರ? ಕ್ಲಾಸ್ ಟೀಚರ್. ಕ್ಲಾಸ್ ಟೀಚರ್. ಯಾರು ನಿಮ್ಮ ಕ್ಲಾಸ್ ಟೀಚರ್? ಕಲ್ಪನಾ ಟೀಚರ್. ಹೌದಾ? ಅವ್ರೇನೆಲ್ಲ ಕಲಿಸಿಕೊಡ್ತಾರೆ? ಅವರು ಮ್ಯಾಥ್ಸ್, ಕನ್ನಡ ಮತ್ತು ಸೈನ್ಸ್. ಸೈನ್ಸ್. ನಿಂದು ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕನ್ನಡ ಮತ್ತು ಮ್ಯಾಥ್ಸ್. ಮ್ಯಾಥ್ಸಾ? ಏನು ಕನ್ನಡ ತುಂಬ ಇಷ್ಟ ಅದೇ? ಅದರಲ್ಲಿ ಕ್ವಶನ್ ಆನ್ಸರ್ಸ್ ತುಂಬ ಈಸಿ ಇರ್ತದೆ. ಹ್ಞೂ. ಮತ್ತು ಅದರಲ್ಲಿ ಚಿಕ್ಕ ಚಿಕ್ಕ ಕ್ವಶನ್ ಆನ್ಸರ್ಸ್ ಎಲ್ಲ ಒಮ್ಮೆ ಬೈ ಹಾರ್ಟ್ ಹೊಡಿಬೋದು. ಓ, ಬೈಯಾಟ್ ಹೊಡೆದು ಹೋಗೋದು ಈಗ ನೀನು. ಮತ್ತು ಸೈನ್ಸಲ್ಲಿ ಹೇಗೆ ಓದ್ತೀಯಾ? ಸೈನ್ಸಲ್ಲಿ ಅದರಲ್ಲಿ ತುಂಬ ಎಕ್ಸ್ಪೆರಿಮೆಂಟಲ್ಲಿ ಇರ್ತದೆ, ಅದನ್ನು ಬರೆದು ಕಲಿಯೋದು. ಹೌದಾ? ಈಗ ನಿಮ್ಗೆ ಎಷ್ಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗೋದು? 9:30. 9:30 to 4 ತನಕ ಇರ್ತದಾ? ಮಿಡ್ಲಲ್ಲಿ ಲಂಚ್ ಅವರ್ ಎಲ್ಲ ಇರ್ತದಾ? ಹಾಂ. ಲಂಚ್ ಅವರ್ ಎಷ್ಟು ಟೈಮ್? 12:30 to 1:15. 1:15. ಏನೆಲ್ಲ ಲಂಚ್ಗೆ ತಗೊಂಡು ಹೋಗ್ತೀಯಾ? ಊಟ, ಸಾಂಬಾರು ಮತ್ತು ಪಲ್ಯ. ಶೇರ್ ಮಾಡ್ತೀನಿ ನಿನ್ನ ಫ್ರೆಂಡ್ಸಿಗೆ ಅಲ್ಲ ನೀ ಒಬ್ಬಳೇ ತಿಂತೀಯ? ನಾನು ಒಬ್ಬಳೇ ತಿಂತೀನಿ. ಯಾಕೆ ಶೇರ್ ಮಾಡೋದಿಲ್ಲ? ಮನೇಲಿ ಶೇರ್ ಮಾಡಬಾರ್ದು ಹೇಳಿದಾರಾ? ಹಾಂ. ಹೌದಾ? ಸ್ಕೂಲಲ್ಲಿ ಏನು ಸಹ ಬೇರೆಯವರು ಏನಾದರೂ ತಂದಿರ್ತಾರೆ ಅವ್ರಿಗೆ ಸಹ ಕೊಡುವುದು ಅದೆಲ್ಲ? ಅದಿಲ್ಲ, HM ಹೇಳ್ತಾರೆ ಹಾಗೆ ಮಾಡಲಿಕ್ಕಿಲ್ಲ ಅಂತ. CC ಕ್ಯಾಮ್ರಾ ಉಂಟಾ ಕ್ಲಾಸಲ್ಲಿ? ಓ ಹಾಗೆ, ಅದಕ್ಕೆ ಯಾರು ಸಹ ಶೇರ್ ಮಾಡಲಿಕ್ಕೆ ಹೋಗೋದಿಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ತಾರಾ ಸ್ಕೂಲಲ್ಲಿ? ಸ್ಕೂಲಲ್ಲಿ ಸ್ವೀಟ್ಸ್ ಹಂಚೋದು ಅದೆಲ್ಲ ಮಾಡ್ತಾರೆ. ಮತ್ತು ಕೇಕೆಲ್ಲ ಅದೆಲ್ಲ ಮಾಡೋದಿಲ್ಲ. ಕೇಕ್ ಎಲ್ಲ ಇಲ್ಲ. ನಿನ್ನ ಬರ್ತ್ಡೇಗೆ ಏನು ಕೊಟ್ಟಿದ್ದೆ ಸ್ಕೂಲ್ಗೆ? ನಾನು ಬೈಟ್ ಕೊಟ್ಟಿದ್ದೆ ಎಲ್ರಿಗೂ? ಅಂದರೆ ನಿಮ್ಮ ಕ್ಲಾಸ್ನವರಿಗೆ ಮಾತ್ರ ಕೊಡ್ತೀಯಾ ಅಲ್ಲ ಬೇರೆ ಕ್ಲಾಸ್ನವರಿಗೆ ಕೊಡ್ತೀರಾ? ನನ್ನ ಕ್ಲಾಸ್ನವರಿಗೆ ಮಾತ್ರ, ಮತ್ತು ಟೀಚರ್ಸಿಗೆ. ಟೀಚರ್ಸಿಗ? ಹೇಗಿರ್ತದೆ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಮನೆಯಲ್ಲಿ? ಮನೆಯಲ್ಲಿ ಕೇಕ್ ತರ್ತಾರಪ್ಪ. ಬೇರೆ ಟೆಂಪಲ್ಗೆಲ್ಲ ಹೋಗೋದಿಲ್ಲ? ಏನು ಮಾಡೋದು? ಹೋಗ್ತೇವೆ ಬೆಳಗ್ಗೆ. ಸ್ಕೂಲಿಗೆ ಹೋಗ್ತೀಯಾ ಬರ್ತ್ಡೇ ದಿವಸ? ಅಲ್ಲ ರಜೆ ಹಾಕಿ ಕೂತ್ಕೊಳ್ತೀಯಾ? ರಜೆ ಹಾಕೋದಿಲ್ಲ. ಸ್ಕೂಲಿಗೆ ರಜೆ ಹಾಕಿದೆಯಾ ಇಲ್ಲಿ ತನಕ ಯಾವತ್ತಾದ್ರೂ? ಕೆಲವು ಸರ್ತಿ ನನಗೆ ಶೀತ ಜ್ವರ ಇರುವಾಗ ಮಾತ್ರವಾ? ನಿಮಗೆ ರಜೆ ಹಾಕಿದರೆ ಏನಾದರೂ ಎಕ್ಸ್ಟ್ರಾ ಹೋಮ್ವರ್ಕ್ ಸಿಗ್ತದಾ ಹೇಗೆ? ಇಲ್ಲ, ನಾವು ನಮ್ಮ ಫ್ರೆಂಡ್ಸಲ್ಲಿ ಫೋಟೋ ತೆಗೆದು ಕಳಿಸ್ಲಿಕ್ಕೆ ಹೇಳ್ತೀವಿ. ವಾಟ್ಸಪ್ಪಲ್ಲಿ? ನಿಮಗೆ ಆನ್ಲೈನ್ ಕ್ಲಾಸಸ್ ಇರುವಾಗ ಗ್ರೂಪ್ ಮಾಡಿದ್ರು ಅದೇ ಗ್ರೂಪಲ್ಲಿ ಇರ್ತೀರಾ? ಈಗ ನಿಮಗೆ ಆನ್ಲೈನ್ ಕ್ಲಾಸ್ ಅಲ್ಲದೆ ಆಫ್ಲೈನ್ ಕ್ಲಾಸಲ್ಲಿ ಹೇಗೆ ಆಗ್ತದೆ? ಖುಷಿ ಆಗ್ತದೆ. ಆನ್ಲೈನ್ ಇಷ್ಟ ಆಗ್ತಿರ್ಲಿಲ್ವಾ? ಇಲ್ಲ, ಅದರಲ್ಲಿ ವಿಡಿಯೋ ಕಳಿಸ್ತಿದ್ರಲ್ಲ, ತುಂಬ ವಿಡಿಯೋಸ್ ಇರ್ತಿತ್ತು. ಈಗ ಕ್ಲಾಸಲ್ಲಿ ಅದರ ಗಮ್ಮತ್ತಾಗಲ್ಲ. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಇರ್ತಾರೆ. ನಿಂದು ಬೆಸ್ಟ್ ಫ್ರೆಂಡ್ ಯಾರು? ಶ್ರದ್ಧಾ, ಹನ್ಸಿನಿ, ಹಾಸ್ಯ. ಅದರಲ್ಲಿ ನಿಂದು ಫೇವ್ರೇಟ್ ಅಂತೇಳಿ ಒಬ್ಬಳಿಲ್ವಾ? ಶ್ರದ್ಧಾವಾ? ಏನೆಲ್ಲ ಹೆಲ್ಪ್ ಮಾಡಿದ್ಯಾ ಶ್ರದ್ಧನಿಗೆ? ನಾನು ಹೆಲ್ಪ್ ಮಾಡ್ತೀನಿ, ಅವಳು ಹೆಲ್ಪ್ ಮಾಡ್ತಾಳೆ ನನಗೆ. ಹೌದಾ? ಈಗ ನೀನು ಟಾಪರಾ ಸ್ಕೂಲಲ್ಲಿ? ಕ್ಲಾಸಲ್ಲಿ ಟಾಪರಾ? ನಿನ್ನದು ನೆಕ್ಸ್ಟ್ ಇರುವರು ಯಾರು? ನನ್ನ ನೆಕ್ಸ್ಟ್ ಬಾಯ್ಸ್ ಇದ್ದಾರೆ. ಗರ್ಲ್ಸಲ್ಲಿ ನೀನು ಟಾಪರಾ? ಓಕೆ. ಈಗ ನೀನು ಟಾಪರ್ ಅಲ್ವಾ, ನಿನ್ನ ಹತ್ರ ಡೌಟ್ಸ್ ಎಲ್ಲ ಕೇಳೋದಿಲ್ವಾ ಬೇರೆಯವರು? ಇಲ್ಲ. ನೀನು ಕೇಳೋದಿಲ್ವಾ? ನೀನು ಹೆಲ್ಪ್ ಮಾಡ್ತೀಯಾ ಫ್ರೆಂಡ್ಸಿಗೆಲ್ಲ ಓದಲಿಕ್ಕೆ? ಅವರು ಕೆಲವು ಸರ್ತಿ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಮಾಡ್ತೀನಿ, ಕೆಲವು ಸರ್ತಿ ಅವರು ನನಗೆ ತಂಟೆ ಮಾಡುವಾಗ ನನಗೆ ಕೋಪ ಬರ್ತದೆ. ಆಗ ಬೈತೀಯಾ? ನೀನು ಇಲ್ಲಿ ತನಕ ಯಾರಿಗೆ ತುಂಬ ಬೈದಿದ್ಯಾ? ಅದು ಕೆಲವು ತಂಟೆ ಮಾಡೋ ಬಾಯ್ಸಿಗೆ ಮಾತ್ರ. ಓಕೆ. ಗರ್ಲ್ಸಿಗೆ ಯಾರಿಗೂ ಬೈಲಿಲ್ಲ? ಮನೇಲಿ ಯಾರಿಗೆ ಜಾಸ್ತಿ ಬೈತೀಯಾ?
ನಾನು ನನ್ನ ತಮ್ಮನಿಗೆ ಸ್ವಲ್ಪ ಸ್ವಲ್ಪ ಬೈತೇನೆ, ಮತ್ತು ಆಟ ಆಡ್ತಿರ್ತೇನೆ. ಒಮ್ಮೆ ಕೋಪ ಬಂದರೆ ಒಮ್ಮೆ ತುಂಬ ಕೋಪ ಬರ್ತದೆ, ಮತ್ತು ಕೋಪವೇ ಬರೋದಿಲ್ಲ. ಹೌದಾ? ತಮ್ಮ ಈಗ ಅಳ್ತಾ ಇದ್ರೆ ಹೇಗೆ ಸಮಾಧಾನ ಮಾಡ್ತೀಯ ಅವನನ್ನು? ಅವನೊಟ್ಟಿಗೆ ಆಟ ಆಡಿ ಹಾಗೆಲ್ಲ ಸಮಾಧಾನ ಮಾಡ್ತೀನಿ. ಹೌದಾ? ಮೊಬೈಲ್ ಯೂಸ್ ಮಾಡ್ತೀನಿ ನೀನು? ಇಲ್ಲ, ಮೊಬೈಲ್ ಯೂಸ್ ಮಾಡೋದಿಲ್ಲ. ಟಿ ವಿ ನೋಡ್ತೀಯಾ? ಟಿ ವಿ ಸ್ವಲ್ಪ ಸ್ವಲ್ಪ. ಯಾಕೆ ಅದು ಸ್ವಲ್ಪ ಸ್ವಲ್ಪ? ನಾನು ಮನೆಯಿಂದ ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ನೋಡ್ತೀನಿ, ಮತ್ತು ಓದ್ಲಿಕ್ಕೆ ಕೂತ್ಕೊಳ್ತೀನಿ. ಹೌದಾ? ನೀನೇ ಒಬ್ಬಳೇ ಓದ್ತೀನಿ, ನಿಂಗೆ ಯಾರು ಹೇಳಬೇಕಾಗಿಲ್ಲ ಓದು ಅಂತ ಹೇಳಿ? ಇಲ್ಲ, ಅಮ್ಮ ಹೆಲ್ಪ್ ಮಾಡ್ತಾರಾ ಓದಲಿಕ್ಕೆಲ್ಲ? ಅಮ್ಮ ಮ್ಯಾಥ್ಸಲ್ಲಿ ಹೆಲ್ಪ್ ಮಾಡ್ತಾರೆ. ಮತ್ತು ಅಪ್ಪ ಯಾವುದು ಸಬ್ಜೆಕ್ಟಿಗೆ ಹೆಲ್ಪ್ ಮಾಡ್ತಾರೆ? ಅಪ್ಪ ಕನ್ನಡ. ಕನ್ನಡವಾ? ಫ್ಯಾಮಿಲಿ ಜೊತೆ ಎಲ್ಲಿಗಾದರೂ ಔಟಿಂಗ್ ಹೋಗಿದ್ಯಾ, ಟೂರಿಗೆಲ್ಲ? ಚಿಕ್ಕದಿರುವಾಗನೇ ಹೋದದ್ದು. ರೀಸೆಂಟ್ಲಿ ಹೋಟೆಲ್ಸಿಗೆ ಹೋಗಲಿಲ್ಲ? ಹೋಟೆಲ್ಸ್ಗೆ ಈ ವರ್ಷ ಹೋದ್ವಿ ಮೊನ್ನೆ. ಎಲ್ಲಿ? ವುಡ್ಲ್ಯಾಂಡ್ಸಿಗೆ. ವುಡ್ಲ್ಯಾಂಡ್ಸಿಗೆ? ಹೋಟೆಲ್ಗೆ ಹೋದಾಗ ನೀನು ಯಾವುದು ಐಟಮ್ ಜಾಸ್ತಿ ಆರ್ಡರ್ ಮಾಡೋದು? ವೆಜ್ ಬಿರಿಯಾನಿ. ವೆಜ್ ಬಿರಿಯಾನಿಯಾ? ಮನೇಲಿ ಅಮ್ಮ ಮಾಡುವ ಕುಕ್ಕಿಂಗ್ ಇಷ್ಟ ಆಗೋದಿಲ್ಲ ನಿನಗೆ? ಇಷ್ಟ ಆಗ್ತದೆ. ಯಾವುದು ನಿಂದು ಫೇವ್ರೇಟ್ ಅಮ್ಮ ಪನ್ನೀರೆಲ್ಲ ಮಾಡ್ತಾರಲ್ಲ, ಪನ್ನೀರ್ ಬಾಜಿ, ಅದೆಲ್ಲ ಇಷ್ಟ ಆಗ್ತದೆ ನನಗೆ. ಮತ್ತು ಡೈಲಿ ತಿಂಡಿ ಮಾಡ್ತಾರಮ್ಮ? ಹಾಂ. ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಡೈಲಿ? ಇಡ್ಲಿ, ದೋಸೆ, ಮತ್ತು ದಪ್ಪ ದೋಸೆ ಮಾಡ್ತಾರೆ. ವೆರೈಟೀಸ್ ಆಫ್ ದೋಸೆ ಮಾಡ್ತಾರೆ. ಎಷ್ಟು ದೋಸೆ ತಿಂತೀಯಾ? ನಾನು ದಿನಾಲು 4 ದೋಸೆ. 4 ದೋಸೆ ತಿಂತೀಯಾ? ಮಧ್ಯಾಹ್ನ ಊಟ ಎಷ್ಟು ಮಾಡ್ತೀಯಾ? ಮಧ್ಯಾಹ್ನ ಸ್ವಲ್ಪ. ಮತ್ತು ಬೇರೆ ಏನು ತಿಂಡಿ ಎಲ್ಲ ತಿನ್ನೋದಿಲ್ಲ, ಮನೇಲಿ ಮಾಡೋದು ಮಾತ್ರ? ಬೇಕರಿ ಐಟಮ್ಸ್ ಏನು ತಿನ್ನೋದಿಲ್ವಾ? ತಿಂತೇನೆ, ಅದು ನಾನು ಸ್ಕೂಲಿಗೆ ಹೋಗಿ ತಿಂತೇನೆ, ಅಲ್ಲಿ ಫ್ರೀ ಪೀರಿಯಡ್ ಇರುವಾಗ. ಹಾಂ, ಅಂದರೆ ಮನೆಯಿಂದ ತಗೊಂಡೋಗಿ ಸ್ಕೂಲಲ್ಲಿ ತಿನ್ನೋದಾ? ಐಸ್ ಕ್ರೀಮ್ಸ್ ಎಲ್ಲ ತಿಂದಿದ್ಯಾ? ತಿಂದಿದ್ದೇನೆ ಹೋಟೆಲ್ಸಿಗೆ ಹೋಗುವಾಗ. ಯಾವುದು ಫೇವ್ರೇಟ್ ಐಸ್ ಕ್ರೀಮು? ವೆನಿಲ್ಲಾ. ವೆನಿಲ್ಲವಾ? ಅಮ್ಮ ನಿನಗೆ ಈಗ ತುಂಬ ಬೇಜಾರಾದಾಗ ಐಸ್ ಕ್ರೀಮ್ ತಂದು ಕೊಡ್ತಾರಾ, ಅಲ್ಲ ದೋಸೆ ಮಾಡಿ ಕೊಡ್ತಾರಾ? ಅಮ್ಮ ನನಗೆ ಬೇಜಾರಾದಾಗ ಬಂದು ಸಮಾಧಾನ ಮಾಡ್ತಾರೆ ಅಷ್ಟೇ? ಸಮಾಧಾನ ಏನು ಕೊಡೋದೆಲ್ಲ ಏನಿಲ್ಲ? ಇಲ್ಲ, ಅವರು ಹೇಳ್ತಾರೆ ನಾನು ನಿನಗೆ ಫೇವ್ರೇಟ್ ಆದ ಐಟಮ್ ಮಾಡಿ ಕೊಡ್ತೇನೆ ಅಂತ. ಆಗ ನೀನು ಕನ್ವಿನ್ಸ್ ಆಗ್ತೀಯಾ? ಅಮ್ಮ ಇಲ್ಲಿ ತನಕ ತುಂಬ ಬೇಜಾರಾದದ್ದು ಬೈದದ್ದು ಯಾವುದು? ಇಲ್ಲಿ ತನಕ ಬೈಲಿಲ್ಲ. ಬೈಲಿಲ್ವಾ? ಅಪ್ಪ ಸಹ ಬೈಲಿಲ್ಲ? ನಿನ್ನದು ಮೋಸ್ಟ್ ಬೇಜಾರಾದ ಮೂಮೆಂಟ್ ಯಾವುದು? ನನಗೆ ತಾಗಿದ್ದು. ಎಂತಾಗಿತ್ತು? ಇಲ್ಲಿ ಅಂತ ಆಗಿತ್ತು, ಆಗ ಒಂದು ಕೂಗಿದ್ದೆ, ಮತ್ತು ಸ್ವಲ್ಪ ಬಾಯಿಗೆ ತಾಗಿತ್ತು. ಎಂತ ಆದದ್ದು ಆ್ಯಕ್ಚುಲಿ? ಅದು ಇಲ್ಲಿಗೆ ತಾಗಿದ್ದಂದರೆ ಗೋಡೆ ಓಡಿ ಓಡಿ ಆಟಾಡಿ ಬಿದ್ದದ್ದು, ಮತ್ತು ಅಲ್ಲಿಗೆ ಗ್ರೌಂಡಲ್ಲಿ ಓಡಿ ಬಿದ್ದದ್ದು ನಾನು. ಅದೆರಡು. ಮತ್ತು ಇಲ್ಲಿ ತನಕ ಅಷ್ಟು ಬೇಜಾರಾಗಲಿಲ್ಲ. ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್? ಅದು ನನಗೆ ಪ್ರೈಸ್ ಸಿಕ್ಕಿದಾಗೆಲ್ಲ ಖುಷಿ ಆಗ್ತದೆ. ಖುಷಿ ಆಗ್ತದಾ? ಏನೆಲ್ಲ ಪ್ರೈಸ್ ಸಿಕ್ಕಿದೆ ಇಲ್ಲಿ ತನಕ? ನನಗೆ ಸಿಂಗಿಂಗ್ ಕಾಂಪಿಟಿಷನ್ಸಲ್ಲೆಲ್ಲ ಪ್ರೈಸ್ ಸಿಕ್ಕಿದೆ, ಮತ್ತು ಕಾಲೇಜ್ ಆರ್ಟ್ ಪಿಲಿಕುಲ್ ಅವರು ಕಂಡಕ್ಟ್ ಮಾಡಿದ್ರಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು, ಮತ್ತು ಅಸ್ತಿತ್ವ ಪ್ರತಿಷ್ಠಾನ ಮಾಡಿದ ಸಿಂಗಿಂಗ್ ಕಾಂಪಿಟಿಷನಲ್ಲಿ ಫಸ್ಟ್ ಬಂದಿತ್ತು. ಮತ್ತು ಅದು ಲೈಬ್ರರಿ ಅವರು ಒಂದು ಕಾಂಪಿಟಿಷನ್ ಇಟ್ಟಿದ್ರು ಸ್ಟೋರಿ ಟೆಲ್ಲಿಂಗ್, ಅದರಲ್ಲಿ 3rd ಪ್ರೈಸ್ ಬಂದಿತ್ತು. ಈಗ ನೀನು ಸ್ಟೋರಿಯಲ್ಲಿ ಹೇಳಲಿಕ್ಕೆ ರೆಡಿ ಇದೆಯಾ ಅಂತ ಆಯಿತು ಅಲ್ವಾ? ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತು ನಿಮ್ಮದು ಏನೆಲ್ಲ ಹಾಬೀಸ್ ಇದೆ? ಡ್ಯಾನ್ಸಿಂಗ್, ಸಿಂಗಿಂಗ್, ಶ್ಲೋಕ ಚಾಂಟಿಂಗ್, ಮತ್ತು ಡ್ರಾಯಿಂಗಾ? ಎಲ್ಲ ನೀನಾಗಿ ಕಲ್ತದ್ದು, ಯಾರು ಕಲಿಸಿಕೊಟ್ಟದಲ್ಲ ನಿಮಗೆ? ಡ್ರಾಯಿಂಗ್ ಅಪ್ಪ ಹೇಳಿಕೊಟ್ಟದ್ದು. ಸಿಂಗಿಂಗ್ ನಾನು ಸಂಗೀತ ಕ್ಲಾಸಿಗೆ ಹೋಗ್ತೀನಿ. ಸಂಗೀತ ಕ್ಲಾಸಿಗೆ ಹೋಗ್ತೀಯಾ? ಈಗ ನಿಂದು ರೋಲ್ ಮಾಡೆಲ್ ಯಾರು? ಅಮ್ಮವಯ್ಯ? ಅಮ್ಮನ ಹಾಗೆ ಆಗ್ಬೇಕಂತ ಇದೆಯಾ? ಈಗ ಅಮ್ಮ ಲೆಕ್ಚರರ್ ಅಲ್ಲ, ನೀನೇನಾಗಬೇಕಂತ ಇದೆಯಾ? ನಾನು ಟೀಚರ್ ಆಗಬೇಕು ಅಂತ. ಟೀಚರಾ? ಈಗ ನೀನು ಟೀಚರ್ ಆದ್ಯಾ ಅಂತ ಅನ್ಕೋ, ಮಕ್ಕಳಿಗೆ ನಿನ್ನ ಕ್ಲಾಸಲ್ಲಿ ತುಂಬ ಪೋಖ್ರಿ ಮಾಡ್ತಿದ್ರು, ಸೊ ಏನು ಮಾಡ್ತೀಯ ಆವಾಗ? ಅವರಿಗೆ ಹೇಳ್ತೀನಿ ಪೋಖ್ರಿ ಮಾಡಬಾರ್ದು ಕ್ಲಾಸಲ್ಲಿ ಅಂತ, ಮತ್ತು ಅವರಿಗೆ ವರ್ಕ್ ಎಲ್ಲ ಕೊಡ್ತೀನಿ. ಆವಾಗ ಸರಿ ಆಗ್ತಾರೆ, ಮತ್ತೇನು ಡಿಸ್ಟರ್ಬ್ ಮಾಡೋದಿಲ್ಲ. ಈಗ ನಿಮಗೆ ಒಬ್ಬರು ತುಂಬ ತಂಟೆ ಮಾಡ್ತಿದ್ರು ಅಂತ ಅನ್ಕೋ, ಆ್ಯಸ್ ಎ ಟೀಚರ್ ನೀನಿಗೆ ಟೀಚರ್ ಆಗಿರ್ತೀಯ, ನಿನ್ನ ಹತ್ರ ಪವರ್ ಇರ್ತದೆ, ಸೊ ನೀನೇನು ಮಾಡ್ತೀಯಾ? ಅವರಿಗೆ ಒಮ್ಮೆ ಹೇಳ್ತೀನಿ ಹಾಗೆಲ್ಲ ಮಾಡಬಾರ್ದು, ಇಲ್ಲದಿದ್ದರೆ ಹೆಚ್ಚು ಮಾತ್ರ ಕರ್ಕೊಂಡೋಗ್ತಾನೆ. ಕಂಪ್ಲೇಂಟ್ ಮಾಡ್ತೀಯಾ?
ಸರಿ, ನೀನು ಈಗ ಎಲ್ಲ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ಯಲ್ಲ, ಹ್ಮ್. ಆ ಕಾಂಪಿಟೇಷನಲ್ಲಿ ನಿನ್ನ ಮೋಸ್ಟ್ ಮೆಮೊರೇಬಲ್ ಕಾಂಪಿಟೇಷನ್ ಯಾವುದು? ಪಿಲಿಕುಲದ್ದೆ. ಪಿಲಿಕುಳದ. ಹೇಗೆ ಹೋಗಿದ್ರಿ ಪಿಲಿಕುಳಕ್ಕೆ? ನಾನು ಚಿಕ್ಕದಿರುವಾಗ ಹೋದದ್ದು, ಮತ್ತು ಈ ಸರ್ತಿ ಆನ್ಲೈನಿಂದ ಎಲ್ಲ ಮಾಡಿದ್ದು. ಸೊ ಅದರಲ್ಲಿ ಕಾಲೇಜ್ ಕಾಂಪಿಟಿಷನ್ಸ್ ಎಲ್ಲ ಇತ್ತು, ಅದರಲ್ಲಿ ಮಾಡಿದ್ದೆ. ಯಾರ ಜೊತೆ ಹೋಗಿದ್ದೆ ಪಿಲಿಕುಳಕ್ಕೆ? ನನ್ನ ಮಾವ ಅಮ್ಮನವರೊಟ್ಟಿಗೆಲ್ಲ. ಅಮ್ಮನವ್ರ ಜೊತೆ ಹೋದದ್ದಾ? ಹ್ಞೂ. ಹೇಗೆ ಹೋಗಿದ್ರಿ? ಬಸ್ಸಲ್ಲಿ ಹೋಗಿದ್ರಾ, ಕಾರಲ್ಲಿ ಹೋಗಿದ್ರಾ? ಅದೀಗ ನೆನಪಿಲ್ಲ. ಎಷ್ಟನೇ ಕ್ಲಾಸಲ್ಲಿ ಹೋಗಿದ್ದು? ಅದು ನಾನು ಚಿಕ್ಕ ಮಗು ಹೋಗೋದು. ಅಂದರೆ ಏನು, ತೊಟ್ಟಿಲು ಪಾಪು ಇದ್ದಾಗ ಹೋಗಿದ್ಯಾ? ಇಲ್ಲ, ಹಾಂ, ಮತ್ತೆ 4 years ಹಾಗೆ. ಹಾಗೆ ಹೋಗಿದ್ಯಾ? ಹ್ಞೂ. ಈಗ ನಿನ್ನ ಮನೆಯಲ್ಲಿ ಯಾರು ತುಂಬ ಜಗಳ ಮಾಡೋದು? ನಾನು ಮತ್ತು ತಮ್ಮ. ತಮ್ಮವೆಯಾ? ಹ್ಞೂ. ಅಮ್ಮ ಅಪ್ಪ ಜಗಳ ಮಾಡೋದಿಲ್ವಾ? ಇಲ್ಲ. ನೀನು ತುಂಬ ಕೋಪ ಬಂದಾಗ ಏನಂತ ಬೈತೀಯಾ? ನನಗೆ ತುಂಬ ಕೋಪ ಬಂದಾಗ ಸುಮ್ಮನೆ ಇಲ್ಲದಿದ್ರೆ ನಿನ್ನಲ್ಲಿ ಆಟ ಆಡೋದೇ ಇಲ್ಲ ಅಂತ ಹೇಳ್ತೇನೆ ಅಷ್ಟೇ, ಬೇರೆ ಏನು ಬೈಯೋದಿಲ್ಲ, ಆಹಾ. ಪೆಟ್ ಕೊಡೋದಿಲ್ಲ, ಏನಿಲ್ಲ. ಇಲ್ಲ. ಮನೇಲಿ ಏನಾದರೂ ಪೆಟ್ಸ್ ಎಲ್ಲ ಉಂಟಾ? ಇಲ್ಲ. ಇಲ್ವಾ? ನಿಂದು ಫೇವ್ರೇಟ್ ಪೆಟ್ ಯಾವುದು ಇಲ್ವಾ? ನನ್ನದು ಕೌ. ಕವ್ವ? ಹ್ಞೂ. ಮತ್ತೇನು ಸಾಕಲಿಲ್ಲ ಮನೆಯಲ್ಲಿ? ಅದು ನಾವು ಫ್ಲ್ಯಾಟಲ್ಲಿರೋದಲ್ಲ. ಓಕೆ. ಈಗ ನಿಮ್ಮ ಅಜ್ಜಿ ಮನೆಯಲ್ಲಿ? ನಮ್ಮ ಅಜ್ಜಿ ಮನೆ ಕಾಸರಗೋಡು ಹತ್ರ. ಕಾಸರಗೋಡ? ಅಲ್ಲಿ ಹೋಗ್ತೀರಾ ರಜೆಯಲ್ಲಿ? ಹಾಂ. ಹೌದಾ? ಗಮ್ಮತ್ತಾಗ್ತದ? ಅಜ್ಜಿ ಮನೆ ಗಮ್ಮತ್ತಾಗ್ತದ, ಇಲ್ಲಿ ಮನೆ ಗಮ್ಮತ್ತಾಗ್ತದ? 2 ಸಹ ಗಮ್ಮತ್ತ. ಅಜ್ಜಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಜ್ಜಿ ಮನೆಯಲ್ಲಿ ಅಜ್ಜ, ಅಜ್ಜಿ, ಮಾವ, ಅತ್ತೆ ಅವರೆಲ್ಲ ಇರ್ತಾರೆ. ತೋಟ ಎಲ್ಲ ಉಂಟಾ? ಹಾಂ. ನಿಮಗೆ ಅಲ್ಲಿ ಹೋದಾಗ ಖುಷಿ ಆಗೋದು ತುಂಬ? ಅಲ್ಲಿಯ ವಾತಾವರಣದಲ್ಲಿ ನಿಮಗೆ ಖುಷಿಯಾದ ಮೂಮೆಂಟ್ ಯಾವುದು? ಅಲ್ಲಿ ಪ್ಲ್ಯಾಂಟಿಗೆಲ್ಲ ನೀರು ಹಾಕೋದಂದ್ರೆ ನನಗೆ ತುಂಬ ಇಷ್ಟ. ಅಲ್ಲಿ ಹಾಕ್ತಾ ಇರ್ತೇನೆ ನೀರು. ಮತ್ತೆ ಇಲ್ಲಿ ಏನು ಮಾಡ್ತೀಯಾ ಈ ಮನೆಯಲ್ಲಿ? ಇಲ್ಲಿ ಸಹ ಪ್ಲ್ಯಾಂಟ್ ಇದೆ, ಇಲ್ಲಿ ಸಹ ನೀರು ಹಾಕ್ತಿರ್ತೇನೆ. ಮತ್ತು ಇಲ್ಲಿ ಅಷ್ಟು ತುಂಬ ನೀರು ಹಾಕಿದರೆ ಅದು ಕೆಳಗೆ ಬೀಳ್ತದಲ್ಲ, ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ. ಹಾಗೆಯಾ? ಸರಿ, ಈಗ ನೀವು ಸಿಂಗಿಂಗ್ ಕಾಂಪಿಟೇಷನ್ಗೆಲ್ಲ ಹೋಗಿದೆ ಅಂತ ಹೇಳಿದೆಯಲ್ಲ, ಯಾವುದಾದ್ರು ಸಾಂಗ್ ಹಾಡ್ತೀಯಾ? ಹಾಂ. ಸರಿ, ಹಾಡು. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ वल्लभम। कौन कहते भगवान आते नहीं, कौन कहते भगवान आते नहीं, तुम मीरा के जैसे बुलाते नहीं, तुम मीरा के जैसे बुलाते नहीं। अच्युतम केशवम कृष्ण दामोदरम राम नारायणम जानकी वल्लभम। कौन कहते भगवान काते नहीं, कौन कहते भगवान काते नहीं, तुम पीक शबरी के जैसे खिलाते नहीं, पीक शबरी के जैसे खिलाते नहीं। अच्युतम केशवम कृष्ण दामोदरम राम नारायणम जानकी वल्लभम। कौन कहते भगवान नाचते नहीं, गोपियों की तरह तुम नाचते नहीं, गोपियों की तरह तुम नाचते नहीं। अच्युतम केशवम कृष्ण दामोदरम राम नारायणम जानकी वल्लभम। कौन कहते हैं भगवान सोते नहीं, कौन कहता है भगवान सोते नहीं, माँ यशोदा के जैसे सुनाते नहीं, माँ यशोदा के जैसे सुनाते नहीं। अच्युतम केशवम कृष्ण दामोदरम राम नारायणम जानकी वल्लभम। ಸಾಂಗ್ ಹೇಳಿದಾಳೆ, ಇದು ಯಾರ ಬಗ್ಗೆ ಹೇಳಿದ್ದು ನಿನ್ನ ಸಾಂಗ್? ಕೃಷ್ಣಂದ. ಕೃಷ್ಣ. ಸರಿ, ಈಗ ನೀನು ಒಂದು ವೇಳೆ ದೇವರಾಗಿದ್ದಿ, ಯಾವ ದೇವರಾಗ್ಲಿಕ್ಕೆ ಇಷ್ಟಪಡ್ತೀಯಾ? ನಾನು ಕೃಷ್ಣ. ಕೃಷ್ಣವ. ಯಾಕೆ ಕೃಷ್ಣನೇ? ನನಗೆ
ಇಷ್ಟ ಕೃಷ್ಣ ಅಂದರೆ. ಕೃಷ್ಣ ಹೇಗಿರ್ತಾನೆ ನೋಡಲಿಕ್ಕೆ? ಬ್ಲೂ ಕಲರಲ್ಲಿ. ಹೌದಾ? ಮತ್ತೆ ಎಲ್ಲಿದ್ದಾನೆ ಕೃಷ್ಣ ಈಗ? ದ್ವಾರಕಾ ನಗರದಲ್ಲಿ. ಅಲ್ಲಿದ್ದಾರ? ಇಲ್ಲಿ ಕೃಷ್ಣ ಮಠದಲ್ಲಿ ಇಲ್ವಾ? ಇರ್ತಾನೆ. ಮತ್ತೆ ನೀನು ಹೇಳಿದ್ದು ದ್ವಾರಕೆಗೆ ಅಂತ. ಎಲ್ಲ ಕಡೆ ಸೇರ್ತಾನೆ. ಹೌದಾ? ಕೃಷ್ಣ ಮಠಕ್ಕೆ ಹೋಗಿದ್ಯಾ? ಹಾಂ. ಈಗ ನೀನು ಕಾಂಪಿಟೇಷನ್ಗೆ ಇದೇ ಸಾಂಗ್ ಹಾಡಿದ್ಯಾ? ಹಾಂ, ಅದು ಬೇರೆ ಬೇರೆ ಪದ್ಯಗಳನ್ನೆಲ್ಲ ಹಾಡಿ. ಯಾರು ಹೇಳಿಕೊಟ್ರು ಈ ಪದ್ಯನ? ಇದು ನನ್ನ ಅಮ್ಮ ಹೇಳಿಕೊಟ್ಟದ್ದು. ಮತ್ತು JCI ಕಟಪಾಡಿಯಲ್ಲಿ ನನಗೆ 2 ಸರ್ತಿ ಫಸ್ಟ್ ಪ್ರೈಸ್ ಬಂದಿತ್ತು. ಅಲ್ಲಿ ನನಗೆ ಅಪ್ಪ ಹೇಳಿಕೊಟ್ಟದ್ದು. ಅಲ್ಲಿ ಯಾರ ಕರ್ಕೊಂಡು ಹೋಗ್ತಾರೆ? ಈಗ ನೀನು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತೀಯಲ್ಲ, ಯಾರು ಕರ್ಕೊಂಡು ಹೋಗ್ತಾರೆ? ಅಪ್ಪ. ಅಪ್ಪವೇ? ಅಮ್ಮ ಬರೋದಿಲ್ಲ? ಕೆಲವು ಸರ್ತಿ ಅಮ್ಮ, ಜಾಸ್ತಿ ಅಂದರೆ ಅಪ್ಪ. ಯಾರು ತುಂಬ ಬ್ಯುಸಿ ಮನೇಲಿ? ಅಮ್ಮ ಬ್ಯುಸಿಯಾ ಅಪ್ಪ ಬ್ಯುಸಿಯಾ? ಇಬ್ಬರು ಸಹ ಬ್ಯುಸಿ ಇರ್ತಾರೆ. ಫ್ರೀ ಅಂದರೆ ನೀನೇ? ಹೌದಾ? ನೀನು ಮತ್ತು ನಿನ್ನ ತಮ್ಮವೇ ಫ್ರೀ ಇರೋದು. ಈಗ ನಿನ್ನ ಅಮ್ಮ ತುಂಬ ಬ್ಯುಸಿ ಇರ್ತಾರಲ್ಲ, ನಿನಗೆ ಕೋಪ ಬರೋದಿಲ್ವಾ? ನಿನಗೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಹೇಳಿ? ಇಲ್ಲ, ಕೆಲವು ಸರ್ತಿ ಫ್ರೀ ಆಗ್ತಾರಲ್ಲ, ಆಗ ಬಂದು ನಮ್ಮ ಒಟ್ಟಿಗೆ ಮಾತಾಡ್ತಾರೆ. ಅಮ್ಮವಾ? ಅಮ್ಮನಿಗೆ ನೀನು ಸ್ಕೂಲದೆಲ್ಲ ಸ್ಟೋರಿ ಹೇಳ್ತೀಯಾ? ಹಾಂ, ಸ್ಟೋರಿ ಎಲ್ಲ ಹೇಳ್ತಿ? ಏನೆಲ್ಲ ಆಗಿದೆ A to Z ಹೇಳ್ತೀಯಾ ಅಥವಾ ಸುಳ್ಳು ಸುಳ್ಳು ಸಹ ಹೇಳ್ತೀಯಾ? ಇಲ್ಲ, A to Z ಎಲ್ಲ ಹೇಳಿ. ಇಲ್ಲಿ ತನಕ ಅಮ್ಮನಿಗೆ ಏನಾದರೂ ಸುಳ್ಳು ಹೇಳಿದ್ಯಾ? ಇಲ್ಲ, ಹೇಳಲೇ ಇಲ್ಲ. ನಿಜವಾಗ್ಲು ಎಲ್ಲ ಪ್ರಾಂಪ್ಟಲ್ಲೇ ಇದ್ದೀನಿ, ಸುಳ್ಳು ಹೇಳಲೇ ಇಲ್ಲ ಇಲ್ಲಿ ತನಕ. ಸ್ಟೋರಿ ಕಾಂಪಿಟೇಷನ್ಸ್ಗೆಲ್ಲ ಹೋಗಿದ್ಯಾ? ಸ್ಟೋರಿ ಯಾವುದಾದ್ರು ಹೇಳ್ತೀಯ ಇವಾಗ? ಹಾಂ, ಸರಿ. ಭಸ್ಮಾಸುರನ ಕತೆ ಎಲ್ಲ. ಸರಿ. ಒಂದಾನೊಂದು ಕಾಲದಲ್ಲಿ ಭಸ್ಮಾಸುರ ಎಂಬ ಅಸುರನಿದ್ದ. ಅವ ಯಾವಾಗಲೂ ಶಿವಪೂಜೆಯನ್ನು ಮಾಡುತ್ತಿದ್ದನು. ಅವ ಒಂದು ದಿನ ನನಗೆ ತುಂಬ ಶಕ್ತಿ ಬೇಕು ಎಂದು ಯಜ್ಞ ಮಾಡಿದ. ಯಜ್ಞ ಮಾಡಿದಾಗ ಅವನ್ ಶಿವ ಪ್ರತ್ಯಕ್ಷನಾಗಲಿಲ್ಲ ಎಂಬ ಸಿಟ್ಟಿನಲ್ಲಿ ಅವ ತನ್ನ ಖಡ್ಗವನ್ನೆತ್ತಿ ನನ್ನ ಶಿರವನ್ನು ನಿನಗೆ ಅರ್ಪಣೆ ಮಾಡುವೆ ಎಂದು ಹೇಳಿದನು. ಆಗ ಶಿವನು ಪ್ರಕಟನಾದನು. ಆಗ ಶಿವ ಹೇಳಿದನು, ನಿನಗೇನು ಬೇಕು ವತ್ಸ, ಹೇಳು, ನಿನಗೆ ಯಾವ ವರ ಬೇಕು ಎಂದು. ಆಗ ಭಸ್ಮಾಸುರನು ಹೇಳಿದನು, ನಾನು ಯಾರ ತಲೆ ಮೇಲೆ ಕೈ ಇಡುತ್ತೇನೋ ಅವರು ಸುಟ್ಟು ಭಸ್ಮವಾಗಬೇಕು, ಅಂತಹ ವರ ನನಗೆ ನೀಡು ಎಂದು. ಆಗ ಶಿವನು ಆಯಿತು ಎಂದು ಹೇಳುತ್ತಾನೆ. ತಥಾಸ್ತು ಎಂದು ಹೇಳಿ ಪ್ರತ್ಯಕ್ಷನ ಆಯಿತು, ನಾನು ಹೊರಡುತ್ತೇನೆ ಎಂದು ಹೇಳಲು ಹೊರಟಾಗ ಭಸ್ಮಾಸುರನು ಯೋಚಿಸುತ್ತಾನೆ, ನನಗೆ ವರವಂತೂ ಸಿಕ್ಕಿ ಆಯಿತು, ನಾನು ಯಾರ ಮೇಲೆ ಪ್ರಯೋಗ ಮಾಡಲಿ ಎಂದು ಯೋಚಿಸುತ್ತಾನೆ. ಆಗ ಶಿವನೇ ಇದ್ದಾನಲ್ಲ, ಅವನ ಮೇಲೆಯೇ ಪ್ರಯೋಗ ಮಾಡುತ್ತೇನೆ ಎಂದು ನಾನು ನಿನ್ನ ತಲೆ ಮೇಲೆ ಕೈ ಇಡುತ್ತೇನೆ, ನಿಲ್ಲು ಶಿವ ಎಂದು ಹೇಳುತ್ತಾನೆ. ಆಗ ಶಿವನು ಓಡಲು ಪ್ರಯತ್ನ ಮಾಡುತ್ತಾನೆ. ಶಿವ ಓಡಿ ನದಿಯ ಬಳಿ ಬರುತ್ತಾನೆ. ಅಲ್ಲಿ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಾನೆ, ನಾರಾಯಣ, ನನ್ನನ್ನು ಕಾಪಾಡು, ಭಸ್ಮಾಸುರ ನನ್ನನ್ನು ಭಸ್ಮ ಮಾಡಲು ಹೊರಟು ಓಡಿಕೊಂಡು ಬರುತ್ತಿದ್ದಾನೆ ಎಂದು ಹೇಳುತ್ತಾನೆ. ಆಗ ನಾರಾಯಣನು, ಸರಿ, ನೀನು ಹೊರಡು, ನಾನು ಭಸ್ಮಾಸುರನನ್ನು ನೋಡುತ್ತೇನೆ ಎಂದು. ಆಗ ನಾರಾಯಣನು ಮೋಹಿನಿಯ ರೂಪವನ್ನು ತಾಳಿ ಭಸ್ಮಾಸುರನ ಬಳಿ ಬರುತ್ತಾನೆ. ಆಗ ಅವ ಹೇಳುತ್ತಾನೆ, ಅಯ್ಯೋ, ಎಲ್ಲಿಗೆ ಓಡುತ್ತಿರುವೆ ಎಂದು ಕೇಳುತ್ತಾನೆ. ಆಗ ಭಸ್ಮಾಸುರನು, ಓಹೋ ಚೆಲುವೆ, ನೀನು ಎಲ್ಲಿಂದ ಬಂದಿರುವೆ? ನಾನಂತೂ ಶಿವನ ತಲೆಯ ಮೇಲೆ ಕೈ ಇಡಲು ಬಯಸುತ್ತೇನೆ. ಅವನು ನನಗೆ ವರವನ್ನು ನೀಡಿದ್ದಾನೆ. ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಭಸ್ಮವಾಗಬೇಕು ಎಂದು. ಹಾಗಾಗಿ ಅವನ ತಲೆಯ ಮೇಲೆ ಕೈ ಇಡಲು ಹೊರಟಿದ್ದೇನೆ ಎಂದು ಹೇಳುತ್ತಾನೆ. ಮತ್ತೆ ಸರಿ, ಈಗ ನೀನು ಯಾರು ಎಂದು ಕೇಳುತ್ತಾನೆ. ನಾನು ಮೋಹಿನಿ. ಸರಿ, ಈಗ ನೀನು ಓಡಿಕೊಂಡು ಬಂದಿರುವೆ ಅಲ್ಲ, ಯಾಕೆ ಎಂದು ಕೇಳುತ್ತಾನೆ. ನನಗೆ ಅದೊಂದು ದೊಡ್ಡ ಕತೆ. ನಾನು ಶಿವನನ್ನು ಹುಡುಕಿಕೊಂಡು ತಪವನ್ನು ಮಾಡಿದೆನು. ಆಗ ಶಿವನು ಪ್ರತ್ಯಕ್ಷನಾಗಿ ನನ್ನಲ್ಲಿ ಹೇಳಿದನು, ನಾನು ನಿನಗೆ ವರವನ್ನು ನೀಡುವೆ ಎಂದು. ಆ ವರವನ್ನು ಅವನ ಮೇಲೆ ಪ್ರಯೋಗಿಸಲು ಹೊರಟಾಗ ಅವನು ಓಡಿದನು. ಆಯಿತು, ಅದು ಇರಲಿ, ನೀನು ನನ್ನನ್ನು ಮದುವೆಯಾಗುವೆಯಾ ಎಂದು ಕೇಳುತ್ತಾನೆ. ಆಗ ಮೋಹಿನಿಯು ಹೇಳುತ್ತಾಳೆ, ಹೌದಾ, ಹಾಗಿದ್ದರೆ ನನ್ನ ನೃತ್ಯವನ್ನು ನೀನು ಮಾಡಿ ತೋರಿಸಬೇಕು.
ಸರಿ ಬಿಡು, ನಾನು ಮಾಡುತ್ತೇನೆ, ನೀನು ಶುರು ಮಾಡು ಎಂದು ಭಸ್ಮಾಸುರನು ಹೇಳಿದನು. ಆಗ ಮೋಹಿನಿಯು ನೃತ್ಯವನ್ನು ಮಾಡುತ್ತಾಳೆ. ನೃತ್ಯದ ಕೊನೆಯಲ್ಲಿ ಅವಳು ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಇಡುತ್ತಾಳೆ. ಅದನ್ನೇ ಭಸ್ಮಾಸುರ ಮಾಡುತ್ತಾನೆ. ಆಗ ಭಸ್ಮಾಸುರ ಸುಟ್ಟು ಭಸ್ಮವಾಗುತ್ತಾನೆ. ಆಗ ಶಿವನು ನಾರಾಯಣನ ಬಳಿ ಬಂದು ಧನ್ಯವಾದ ನಾರಾಯಣ ಎಂದು ಹೇಳುತ್ತಾನೆ. ಪುರಾಣದ ಸ್ಟೋರಿ ಎಲ್ಲ ಗೊತ್ತುಂಟು ನನಗೆ. ಹಾಂ, ಯಾರು ಹೇಳ್ತಾರೆ ಕತೆ? ನನಗೆ ತುಂಬ ಮಹಾಭಾರತ ಕಥೆ ಬುಕ್ ಎಲ್ಲ ಇದೆ, ಅದರಲ್ಲಿ ಓದ್ತೀನಿ. ಓದ್ತೀಯಾ? ಹ್ಞೂ. ಸರಿ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಯಲ್ಲ, ಎಷ್ಟು ಖುಷಿ ಆಯ್ತು ನಿಮಗೆ? ತುಂಬ ಖುಷಿ ಆಯಿತು. ಏನಾದರೂ ಹೇಳಲಿಕ್ಕೆ ಇಷ್ಟಪಟ್ಟ್ಯಾ? ನನಗೆ ಇದು ಫಸ್ಟ್ ಟೈಮ್ ನಾನು ಬರೋದು. TV ಚಾನಲ್ಸ್ಯಾ? ಹಾಂ. ಖುಷಿ ಆಯ್ತಾ ನಿಮಗೆ? ಹಾಂ. ಸೊ ನನಗೆ ಕೂಡ ಖುಷಿ ಆಯಿತು ನೀನು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು. ಥ್ಯಾಂಕ್ ಯು ಸೋ ಮಚ್. ಆಲ್ ಥ್ಯಾಂಕ್ ದ ಯು. ಬೆಸ್ಟ್. ಥ್ಯಾಂಕ್ ಯು. ಓಕೆ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡುವ ಪಾದದೊಡೊಮ್ಮೆ ಹಣಿಯ ಮೆಟ್ಟಿ ಬಾಲವ ಪಿಡಿದು, ಕುಣಿದಾಡುವ ಪಾದದೊಡೊಮ್ಮೆ ಹಣಿಯ ಮೆಟ್ಟಿ ಬಾಲವ ಪಿಡಿದು, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕೃಷ್ಣ. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.